ಸೇವಾ ಸಮರ್ಪಣಾ ಕಾರ್ಯಕ್ರಮ ಆಯೋಜಿಸಿದ ಉದ್ದೇಶ ಕಳೆದ 1 ತಿಂಗಳಿಂದ ನಮ್ಮೆಲ್ಲ ಕಾರ್ಯಕರ್ತರ ನಾಯಕ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಅವರೊಂದಿಗೆ ಹಗಲು ಇರುಳೆನ್ನದೆ ದುಡಿದಂಥ ಎಲ್ಲ ಕಾರ್ಯಕರ್ತರುಗಳಿಗೆ ಒಂದು ವಂದನೆಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಅರುಣಣ್ಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾರಣ ಎಲ್ರಿಗೂ ಗೊತ್ತು. ಕಾರ್ಯಕರ್ತರ ಒಬ್ಬ ನಾಯಕನಾಗಿ, ಕಾರ್ಯಕರ್ತರ ಉಮೇದಿನಿಂದ, ಕಾರ್ಯಕರ್ತರ ಒತ್ತಾಸೆಯಿಂದ ಅರುಣಣ್ಣ ಚುನಾವಣೆಗೆ ನಿಂತದ್ದು. ಅದಕ್ಕೆ ಸಿಕ್ಕಿದ ಬೆಂಬಲ ಅಭೂತಪೂರ್ವ. 62,000 ಮಿಕ್ಕಿದ ಮತಗಳು ಇದು ಯಾರ ವಿರುದ್ಧವೂ ಬಿದ್ದ ಮತಗಳಲ್ಲ, ಇದೆಲ್ಲ ನಮ್ಮ ಅರುಣಣ್ಣನ ಪರವಾಗಿ ಬಿದ್ದಂತಹ ಮತಗಳು ಎಂದು ಹೇಳಿಕೊಳ್ಳಿಕ್ಕೆ ಭಾಳ ಖುಷಿ ಆಗ್ತದೆ. ಬೇರೆ ಬೇರೆ ವಿಶ್ಲೇಷಣೆ ಮಾಡುವವರು ಹೇಳಬಹುದು ಅದು ಹಾಗೆ ಹೀಗೆ ಅಂತ. ಅದು ಖಂಡಿತ ಅಲ್ಲ. ಅರುಣಣ್ಣನ ಪರವಾಗಿ ಬಿದ್ದ ಮತಗಳು ಇದು 62,000 ಅಂತ ಹೇಳಿಕೊಳ್ಳಿಕ್ಕೆ ಭಾಳ ಖುಷಿ ಆಗ್ತದೆ. ಖಂಡಿತ ಇದು ಈ ಬೆಂಬಲ ಬೇರೆ ಯಾವ ಜನಪ್ರತಿನಿಧಿಗಳಿಗೂ ನಾಯಕರುಗಳಿಗೂ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಖಂಡಿತ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಾಯಕರಾಗಿ ಇನ್ನಷ್ಟು ಬೆಳೆಯಲಿ ಅಂತ ನಮ್ಮೆಲ್ಲ ಕಾರ್ಯಕರ್ತರ ಹಾರೈಕೆ. ನಮ್ಮ ಈ ಅರುಣಣ್ಣನ ಈ ಪರಿವಾರ ಸದಾ ಅವರ ಜೊತೆ ಇರುತ್ತದೆ. ಮುಂದೆಯೂ ಹಿಂದೂ ಸಮಾಜದ ಸಂಕಷ್ಟದ ಜೊತೆ ನಿಲ್ಲುತ್ತದೆ. ಪ್ರತಿಯೊಬ್ಬ ಕಾರ್ಯಕರ್ತನ ಪರವಾಗಿ ಈ ಸಂಘಟನೆ ಇರುತ್ತದೆ. ಹಿಂದುತ್ವಕ್ಕೆ ತೊಂದರೆಯಾದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡಲು ಸಹ ಸದಾ ಸಿದ್ಧವಿರುತ್ತದೆ. ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಹಿಂದೂ ಸಮಾಜದ ಉದ್ಧಾರಕ್ಕಾಗಿ ನಿಲ್ಲುವ ಈ ಪಡೆ ಮುಂದೆ ಇನ್ನಷ್ಟು ಬಲಿಷ್ಠವಾಗಲಿ ಎಂದು ಹಾರೈಕೆ. ಅರುಣಣ್ಣನ ಜೊತೆ ನಿಂತ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಲಿಷ್ಠ ಹಿಂದೂ ಸಮಾಜದ ನಿರ್ಮಾಣಕ್ಕೆ ಈ ಸಭೆಯು ಒಂದು ನಾಂದಿ ಆಗಲಿ. ನಮ್ಮೆಲ್ಲ ಭೇದ ಭಾವಗಳನ್ನು ತೊರೆದು ಸಮಾಜದಲ್ಲಿರುವ ಅನಿಷ್ಟಗಳಾದ ಅನೇಕ ಅನಿಷ್ಟಗಳಿವೆ. ಭ್ರಷ್ಟಾಚಾರ ಇರ್ಬೋದು, ಜಾತೀಯತೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಇವೆಲ್ಲವನ್ನು ತೊಡೆದು ಹಾಕಲು ನಾವೆಲ್ಲ ಸಂಕಲ್ಪ ತೊಡೋಣ. ಅರುಣಣ್ಣನಿಗೆ ಬೆಂಬಲವಾಗಿ ಸದಾ ನಿಲ್ಲೋಣ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜೈ ಹಿಂದ್. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 9902226466.